ಹೇ ಗಾಯ್ಸ್ ಏನು ಚಲ್ಲರ್ ಮಾತಿರಲ್ಲ ಯಾನಿತ್ತೆ ಹಾಸ್ಟೆಲ್ ಬಿದ್ದಾಡ್ದೆ ಮುಲ್ಪೆತ್ತೆ ಕಾಂಡೆ 6:30 ಆಂಡ್ 6:45 ಬಸ್ ಇಂಕ್ ಅಂಚ ಪೋಯರೆ ಮನಸ್ಸಿಜ್ಜಿ ಕೋಡೆನೆ ಸ್ಟಾರ್ಟ್ ಆತನ ಕಾಲೇಜ್ ಆಂಡ ಕೋಡೆ ಪೋಯರೆ ಆತು ಜಿಂಕ್ ಅಂಚೇನಿ ಪೋಂದುಲ್ಲೆ ಪೋಯರೆ ಮನಸ್ಸಿಜ್ಜಿ ಆಂಡ ದಾದ ಅನ್ಪುನು ಕೋಡೆ ಅಂಚ ಚೂರು ಕೋಲ್ಡ್ ಆತನ ಅಂಚ ವಾಯ್ಸ್ ಪೂರ ಚೇಂಜ್ ಆತನ ನಿನ್ನ ಬರ್ಸ ಇತ್ತು ಒಂಚೂರು ಕಮ್ಮಿ ಆತನು ನನ್ನ ಚೂರು ದಿನ ನಾನು ಹಾಸ್ಟೆಲ್ದು ವೀಡಿಯೋಸ್ ಮನ್ಪೆ ಅವ್ರ ಫ್ರೆಂಡ್ಸ್ನೊಟ್ಟಿಗೆ ಪೂರ ತಿರ್ಗೆರೆ ಪೋನಾಗ ಬೊಕ್ಕ ಹಾಸ್ಟೆಲ್ದು ದಾಲ ಫಂಕ್ಷನ್ ಇತ್ತನ ಕಾಲೇಜ್ದ ಅವೇನು ಪೂರ ವೀಡಿಯೋಸ್ ಮನ್ಪೆರೆ ಟ್ರೈ ಮನ್ಪೆ ರಜೆ ತಿಕ್ಕಂಡ ಕೂಡ ಇಲ್ಲಾಗ ಬರ್ಪೆ ಕೂಡ ಇಲ್ಲಾಡ್ ವೀಡಿಯೋಸ್ ಮನ್ಪೆರೆ ಹಾಕೊಂಡು ಅಂಚ ಓಕೆ ನಾನು ಪಿದಾಡ್ಬೆ ಮುಲ್ಪ ಬಸ್ ಸ್ಟ್ಯಾಂಡಿಗೆ 5 ಮಿನಿಟ್ಸ್ ಇಪ್ಪು ನಾಂಡೆಲ್ಲ ಬೇಗ ಪೋಂಡ ಇಡ್ಡಾತ ಅಂಚ ಬೊಕ್ಕ ತಿಕ್ವೆ ನಿಕ್ಲಿ ಪೋಂದಿಲ್ಲ ಇಂಕುಲು ಅಮ್ಮೆಲ್ಲ ಬರ್ಪೇರು ಬಸ್ ಸ್ಟ್ಯಾಂಡ್ ಊಟ ಅಂಚ ಇತ್ತೆ ತೊಕ್ಕೋಟು ರೀಚ್ ಆಯೆ ಮುಲ್ಪಡ್ದು ನಮಕ್ ಕೋಣಾಜೆ ಬಸ್ ಬರ್ತೋಡು ಕಾಲೇಜ್ ಪೋಪುನಾಂಡ ಅಂಚ ಬಸ್ಸಿಗೆ ವೆಯ್ಟ್ ಮಂತೊಂದುಲ್ಲ ಎತ್ತೆ ಇತ್ತೆ ನಾನು ಹಾಸ್ಟೆಲ್ದ ಎಂಟ್ರೆನ್ಸ್ ದಾಡೆ ಬತ್ತೆ ಅಲ್ಪ ತೋಜುಂಡತೆ ಅವೇ ನಮ್ಮ ಹಾಸ್ಟೆಲ್ ಒಂದುವೆ ಹಾಯ್ ಫೈನಲಿ ರೀಚ್ ಆಯ್ಯಾನ ಹಾಸ್ಟೆಲ್ಗೆ ಸಾಕಾಂಡ ಬಸ್ ಇಟ್ಟು ಬರ್ತದೆ ಅವಳ 3 hours ಜರ್ನಿ ಆಜೆ ಮುಕ್ಕಲೆ ಬಿದ್ದಾಡ್ದೆ ಇತ್ತು 10 ಆಂಡ್ 3 hours ಎಲ್ಲ ಜಾಸ್ತಿ ಜರ್ನಿ ಅಪ್ಪ ರಪ್ಪ ಕಾಲೇಜ್ ಬಿದ್ದಾಡೋದು ಫಸ್ಟ್ ಟೈಮ್ ಮಿಸ್ ನಿಂಗೆ 9:30ಗೆ ಇಪ್ಪಲ್ಲ ಕ್ಲಾಸ್ ಸ್ಟಾರ್ಟಿಂಗ್ ಇದು ಇತ್ತೆ ಫಸ್ಟ್ ಟೈಮ್ ಮಿಸ್ ಆಗ ಇತ್ತೆ ಕೂಡ ಪೋಡು ಸರಿ ಅಂಚನೆ ನಾನು ಬುಕ್ಕ ತಿಕ್ಕೊನಿಕ್ಲೇಗ ಬೈಯಾಗ ಇಂಚಲ್ಲರ್ ಮಾತಿರಲ್ಲ ಕೋಡೆದ ಬ್ಲಾಗ್ ನಾನು ಕಂಟಿನ್ಯೂ ಮಂತಂದಲ್ಲ ತಾಯಪಂಡ ಕೋಡೆ ಇಂಕ್ ಕಾಲೇಜ್ ಹಿಡಿದು ಬಂದಾಗ ಲೇಟ್ ಆಗಿತ್ತಂದ ಅಂಚ ಬ್ಲಾಗ್ ಕಂಟಿನ್ಯೂ ಮನ್ಪೆರ ಆಯ್ಚಿ ಅಂಚ ಇನ್ನು ಕಂಟಿನ್ಯೂ ಮಂತದಲ್ಲ ಇನ್ನೆಂಕೆಲ್ಲ ಕಾಲೇಜ್ ಒಂದು ಫೆಸ್ಟ್ ಉಂಡು ಅವಕ್ಕೆ ಒಂದು ಸ್ಪೆಷಲ್ ಪರ್ಸನ್ ಗೆಸ್ಟ್ ಆದ ಬರೋದಿಲ್ಲ ಬೇರೊಂದು ನಾನು ಬುಕ್ಕ ಬಂದ್ಪನಿಕ್ಲೇಗ ಅಂಚ ಓಕೆ ನಾನು ಕಾಲೇಜಿಗೆ ಹೋದು ಬುಕ್ಕಡೆ ಪೋಡು ಮನಸ್ಸಿಗೆ ಪಿದಾಡ್ದ ಇಂದೇನ ಫ್ರೆಂಡ್ ವಿಂದ್ಯಾ ಇಂದೇನ ಫ್ರೆಂಡ್ ವರ್ಷ ಆಪೆದವು ಕಾರ್ತಿಕ ಈಗ ಪೂರ ಇತ್ತೆ ಮನಸ್ಸು ಪಿದಾಡ್ನಿ ಹೊಟ್ಟೆಲಿ ಖುಷಿ ಹಾಯ್ ಬನ್ನಿ ಮನಸ್ಸು ಆನಿಯನ್ ಕೊಟ್ಟಿದ್ದು ಟ್ರೀ ಪಾರ್ಕ್ ಕುಲೋ ಒಂದ ಉಮಿಲಿ ಹಾಕ್ಯಾರೆ ಒಂದು ಉಮಿಲಿ 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 ಖಾಲಿ ಅಪ್ಪಲು ಜೋಕೋಲು ಪೂರ ಅಂಚಿ ಅಂಚಿ ಪೋಂದುಲ್ಲೆ ರಿಂಕಲ್ ಮಾತ್ರ ಕುಲೋ ಉಂಡ ಈ ಕೋಟೆಡ್ ಹೋಗ್ಬರ್ತದೆ ದೂರ ಕುದು ಅಲ್ಪ ಇಂಕಲ್ಲ ಕ್ಯಾಂಟೀನ್ ಇತ್ತೆ ಹಾಸ್ಟೆಲ್ ಪೋಂದುಲ್ಲ ಹಾಸ್ಟೆಲ್ ಪೋದು ಫ್ರೆಶ್ ಆದು ಕೂಡ ಬರ್ಪ ರೆಡಿ ಆದು ಏನು ಬಂತೆ ಕಡು ಏನಿತ್ತೆ ಹಾಸ್ಟೆಲ್ ಬತ್ತೆ ಮುಲ್ಪ ಫ್ರೆಶ್ ಆದು ಕೂಡ ಪೋಡು ಓಕೆ ಅನ್ನೋ ನಿಕ್ಲಿಗೆ ಬುಕ್ಕ ತಿಕ್ಕು ಹೇ ಗಾಯ್ಸ್ ಇಂಕುಲಿ ತಪ್ಪಿದಾಡೋನಿಲ್ಲ ಪ್ರೋಗ್ರಾಮಿಗೆ ಕಡೆ ಬಂದಿತ್ತ ಅಂಚ ಇನ್ನು ಫ್ರೆಂಡ್ಸ್ನಾಗೆಲ್ಲ ಬರ್ಬೇಕು ಅಂಚ ಇಂಕುಲಿ ತಪ್ಪಿದಾಡೋನಿಲ್ಲ ಹಾಯ್
ಯಾರವ್ರಲ್ಲೇರು ಪೂರ್ಣಿಮಾ ಹಾಯ್ ಚಳಿ ಹೆಂಗೆ ಕುಲಿತೆ ಕೊಂದಿಲ್ಲ ಪ್ರೋಗ್ರಾಮ್ ಚೆನ್ನಾಗಿ ಬಂದಿಲ್ಲ ಅಮ್ಮದೇವ ಅದಕ್ಕೆ ಮನೆ ತಗೊಂಡು ಆಡಿಟೋರಿಯಂ ವಿಡಿಯೋ ಮಾಡ್ತಾ ಇದ್ದೀನಿ. ಆಡಿಟೋರಿಯಂ ಮೈಗೂಡಿಸಿಕೊಂಡಿರುವ ಕಲಾ ಪ್ರತಿಭೆ ಪ್ರಮೋದ್ ಆಳು 1985ರಲ್ಲಿ ಮಂಗಳೂರಿನಲ್ಲಿ ಜನಿಸಿದ ಇವರು ಪ್ರಾಥಮಿಕದಿಂದ ಪದವಿ ಶಿಕ್ಷಣದವರೆಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತಾರೆ. ಇವರ ಪ್ರತಿಭೆ ಕೇವಲ ಮಂಗಳೂರಿಗಷ್ಟೇ ಸೀಮಿತವಲ್ಲ, ಹೊರತಾಗಿ ಭಾರತದ ಉದ್ದಗಲಕ್ಕೂ ವ್ಯಾಪಿಸಿದೆ. ಇವರು ಭಾರತದ ಸ್ಪರ್ಧಾಲೋಕದ ಅತ್ಯದ್ಭುತ ಕಾರ್ಯಕ್ರಮ ಇಂಡಿಯನ್ಸ್ ಗಾಟ್ ಟ್ಯಾಲೆಂಟ್ ಇದರ ರನ್ನರ್ ಆಗಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಇವರ ಮಾರ್ಗದರ್ಶನದಲ್ಲಿ ಬೆಳೆದು ಬಂದ ನೃತ್ಯ ತಂಡಗಳು 3 ಬಾರಿ ಜೀ ಕನ್ನಡ ವಾಹಿನಿಯ ಕುಣಿಯೋನು ಬಾರ ಕಾರ್ಯಕ್ರಮದ ವಿಜೇತ ಪಟ್ಟ ಅಲಂಕರಿಸಿದರೆ 1 ಬಾರಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವಿಜೇತರಾಗಿರುತ್ತಾರೆ. ಪ್ರತಿಭಾನ್ವಿತ ಹಾಗೂ ಬಹು ಬೇಡಿಕೆಯ ಕೋರಿಯೋಗ್ರಾಫರ್ ಆದ ಇವರು ಅನುಬಂಧ ಅವಾರ್ಡ್ಸ್, ಜೀ ಕುಟುಂಬ ಅವಾರ್ಡ್ಸ್ ಕಾರ್ಯಕ್ರಮಗಳಿಗೆ ನೃತ್ಯ ನಿರ್ದೇಶನ ಮಾಡಿರುವುದು ಶ್ಲಾಘನೀಯ. ಅದರ ಸಾಧನೆಯ ಹಾದಿಯ ಒಂದು ತುಣುಕು ನಿಮ್ಮ ಮುಂದೆ. ಹೆಚ್ಚಿನ ಒಲವು ಹೊಂದಿದವರು, ಅದರಲ್ಲಿ ಏನಾದರೂ ಸಾಧಿಸಬೇಕೆಂಬ ಛಲಪಟ್ಟವರು. ಯೂಟ್ಯೂಬರ್ ಆಗಿ ಕಲಾ ಪಯಣವನ್ನು ಪ್ರಾರಂಭಿಸಿದ ಇವರು ಆರ್ಜೆಯಾಗಿ ವಿಜೆಯಾಗಿ ಮಂಗಳೂರಿನಲ್ಲಿ ಎಲ್ಲರ ಮನೆ ಮಾತಾಗಿದ್ದಾರೆ. ದಿಪ್ಪಣ ಎಂಬ ತುಳು ಸಿನಿಮಾದ ಮೂಲಕ ಸಿನಿ ಲೋಕಕ್ಕೆ ಕಾಲಿಟ್ಟ ಇವರು ನಾಯಕ ನಟನಾಗಿ ಮೊದಲ ಬಾರಿ ಕಾಣಿಸಿಕೊಂಡದ್ದು ಐಸ್ ಕ್ರೀಮ್ ಎಂಬ ತುಳು ಚಲನಚಿತ್ರದಲ್ಲಿ. ಆದರೆ ಈ 3 ಚಲನಚಿತ್ರಗಳು ಪ್ರೇಕ್ಷಕರನ್ನು ತಲುಪುವಲ್ಲಿ ವಿಫಲವಾದರೂ ಸಹ ಗಿರ್ಗಿಟ್ ಎಂಬ ಚಲನಚಿತ್ರವನ್ನು ಕಣ್ಣು ಹಾಯಿಸುವಂತೆ ಮಾಡಿದ ಹಿರಿಮೆ ಇವರದ್ದು. ಹಲವು ಇವತ್ತು ರೂಪೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಆಡಿಯನ್ಸ್ ಹತ್ರ ಈಗ ಕೇಳ್ತೇನೆ, ನಿಮಗೆಲ್ಲ ಹೇಗೆ ಅನಿಸ್ತಾ ಇದೆ ಅಂತ ಹೇಳೋದನ್ನು ನೀವೊಂದು ಬೊಕ್ಕೆ ಹಾಕೋದ್ರ ಮೂಲಕ ತೋರಿಸಬೇಕು. ಆಗಲಿಲ್ಲ ಈಗಲೇ ಎನರ್ಜಿ ವೇಸ್ಟ್ ಮಾಡಬೇಡಿ. 3, 2, 1 ಸ್ಟಾರ್ಟ್. ಓಕೆ, ನಮ್ಮ ಸರ್ಕಸ್ನ ನಡುವೆಯೂ ಸರ್ಕಸ್ ಮಾಡಿಕೊಂಡು ಮ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಬಂದಂತಹ ರೂಪೇಶ್ ಶೆಟ್ರೆ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಬಂದದ್ದು ಕಡ್ಕೊಡುದ್ವಿ. ಓಕೆ, ನಮ್ಮ ಇವತ್ತು ಯೂತ್ಸ್ ಇಲ್ಲಿ ಸುಮಾರು ಜನ ಇದ್ದಾರೆ, ಒಂದಷ್ಟು ಜನ ನಿಂತ್ಕೊಂಡು ಕೂಡ ಇದ್ದಾರೆ. ಸೊ ಐತೆ ಗರ್ಲ್ಸ್ ಹಾಸ್ಟೆಲ್ ಹಿಡಿದು ಆಗ್ಲೇ ಪರ್ಮಿಷನ್ ಮಾತಾಡೋ ಬರ್ತಿದ್ದಾರೆ. ರೂಪೇಶ್ ಶೆಟ್ಟಿ ಬರ್ತಾರೆ. ಓಕೆ ಫೈನ್, ಇಲ್ಲಿ ಒಂದಷ್ಟು ಜನ ಯೂತ್ಸ್ ಇದ್ದಾರೆ. ಸೊ ಯೂತ್ಸಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂದರೆ, ನೀವೊಬ್ಬರು
ಕರುನಾಡಿನ ಒಬ್ಬರು ಸ್ಟಾರ್ ಕಲಾವಿದರು, ತುಳುನಾಡಿನ ಒಬ್ಬರು ಸ್ಟಾರ್ ಕಲಾವಿದರು, ರಕ್ಷಿತ್ ಶೆಟ್ಟರ್ ಆಗಿರ್ಬೋದು ಅಥವಾ ಅರ್ಜುನ್ ಕಾಪಿಗೌಡ ಅವರ ಸಾಲಿನಲ್ಲಿ ನಿಲ್ಲುವಂಥ ರೂಪೇಶ್ ಶೆಟ್ಟರು. ಸೊ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ನೀವು ಕನ್ನಡದಲ್ಲೂ ಮಾತಾಡ್ಬೋದು, ತುಳುವಲ್ಲೂ ಮಾತಾಡ್ಬೋದು. ಸೊ ಯಾವುದಂತ ಆಡಿಯನ್ಸ್ ಹತ್ರ ಕೇಳುವ, ಕನ್ನಡ ಅಂತ ಹೇಳೋರು ಒಂದ್ಸಲ ಬೊಬ್ಬೆ ಹೊಡಿಬೇಕು. ಕನ್ನಡ ಯಾರು? ತುಳು. ಸೊ ಆಡಿಯನ್ಸ್ ತುಳುಟೆ ಪಾತ್ರಗಳು ಕಂಡದ ಅಪೇಕ್ಷೆಗಳನ್ನು ಹೇಳಿದ್ರು. ಸೊ ತುಳುಟೆ ಪಾತ್ರಗಳು ಖಂಡಿತ ತುಳು ನಮ್ಮ ಮನಸ್ಸಿನ ಭಾಷೆ ಮಾತನ್ನ ಮನಸ್ಸಿನ ಓಕೆ ಎನ್ನ ಒಂಜಿ ಡೈಲಾಗ್ ಸ್ಟಾರ್ಟ್ ಆಗುತ್ತಾರ ಇದು ಎನರ್ಜಿ ಹಂಚಿಡಪ್ಪನಾಗ ಸೊ ಎಂದರ ಎನರ್ಜಿ ತೋಜಾಡೋನೆ ಸೊ ಈ ಕಾರ್ಯಕ್ರಮಕ್ಕೆ ಬೈದ ಹಂಚಿನ ಮಾತಣ್ಣನಾಗ್ಲಿಕ್ಕೆ ಅಕ್ಕನಾಗ್ಲಿಕ್ಕೆ ಅಮ್ಮನಾಗ್ಲಿಕ್ಕೆ ಆಂಟಿನಾಗ್ಲಿಕ್ಕೆ ಅಂಕಲಾಗ್ಲಿಕ್ಕೆ ಅಜ್ಜನಾಗ್ಲಿಕ್ಕೆ ಅಜ್ಜನಾಗ್ಲಿಕ್ಕೆ ದೊಡ್ಡವನಾಗ್ಲಿಕ್ಕೆ ಚಿಕ್ಕವನಾಗ್ಲಿಕ್ಕೆ ಚಿಕ್ಕವನಾಗ್ಲಿಕ್ಕೆ ಮಲ್ಲಾಗ್ಲಿಕ್ಕೆ ಎಲ್ಲಿ ಇಲ್ಲದಾಗ್ಲಿಕ್ಕೆ ಬರಿದಾಗ್ಲಿಕ್ಕೆ ಮಾತಾಡಲಿಲ್ಲ. ವೆರಿ 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 ಗುಡ್ ಈವ್ನಿಂಗ್. ಸೊ ಮಸ್ತ್ ಖುಷಿ ಆಗ್ಬೋದು. ಸೊ ಬಹುಶಃ ಜಾಸ್ತಿ ಮಾತಾಡಿದ್ರೆ ಮಾತು ಬೈತೀನಿ ಡ್ಯಾನ್ಸ್ ತೋಡು ಪರ್ಫಾರ್ಮೆನ್ಸ್ ತೋಡು ಅದನ್ನ ಇನ್ನಿತ ಕಾರ್ಯಕ್ರಮ ತೋಡು ಬಂದು ಡ್ಯಾನ್ಸ್ ಮಾಡ್ಬೋದು. ಡ್ಯಾನ್ಸ್ ಡ್ಯಾನ್ಸ್ ಮಾತಾ ಡಿಮೋಟಿವೇಟ್ ಆಗ ಮಗ ಆಗ ಪ್ರಮೋದ್ ಸರ್ ಎದುರಿಲ್ಲ ಅಂದ್ರೆ ನಾನು ಡ್ಯಾನ್ಸ್ ಅಂತ ನೆಂಚಾಗ ಎನಿವೇಸ್. ಸೊ ಮಾತಾಡಿ ಈಗ ಸರ್ಕಸ್ ಬಂದ್ಬಿಡೋ ನೆಕ್ಸ್ಟ್ ಪಿಕ್ಚರ್ ಗೊತ್ತು ನನಗೆ ಕೇಳಿದ್ರಲ್ಲ ಗೊತ್ತಾಗುತ್ತೆ. ಸೊ ನವೆಂಬರ್ ನಮ್ಮ ಸಿನಿಮಾ ರಿಲೀಸ್ ಆಗೋದೊಂದು ಬಹುಶಃ ಈತ ಜನ ಬರ್ತಾರೆ. ನಾನು ಒಂದು 4 ಆಡಿ ಫುಲ್ ಡೆಫಿನೆಟ್ಲಿ ಆಗೋದು. ಸೊ ನೆನಪು ಬಂದಿದೆ ನವೆಂಬರ್ ಡೇಟ್ ಸದ್ಯಕ್ಕೆ ಅನೌನ್ಸ್ ಮಾಡ್ಕೊ. ನವೆಂಬರ್ ರಿಲೀಸ್ ಆದಾಗ ಸರ್ಕಸ್ ಸಿನಿಮಾ ತೂಲೆ ನನ್ನ ಸಪೋರ್ಟ್ ಬಂದ್ರೆ ತುಳು ಭಾಷೆದ ಸಿನಿಮಾ ಮನೆ ನಾವು ಫಸ್ಟ್ ಅವರ ಫಸ್ಟ್ ವಾರ ತೂಲಿ ಯಾಕಂಡ ಸೆಕೆಂಡ್ ವಾರ ಥರ್ಡ್ ವಾರ ಒಂದು ತೂನಾಗ ಎಂಗಳ ಬರ್ಪುನ ಪರ್ಸೆಂಟೇಜ್ ಮಸ್ತ್ ಕಮ್ಮಿ ಆದ್ಕೊಂಡು ತುಳು ಮಸ್ತ್ ಕಮ್ಮಿ ಪರ್ಸೆಂಟೇಜ್ ತಿಳ್ಕೊಂಡು. ಸೊ ತೂ ಬರ್ದ ಎಂಟೆ ಸಿನಿಮಾ ನಿಮಗೆ ಗೊತ್ತಾಡ ಫಸ್ಟ್ ವಿಕೆ ತೂಲೆ ನೇನ ಸ್ವಾರ್ಥದ ಬಾಗಾರ ಬಟ್ ಇಡೇ ಬದಿನ ವಿಚಾರ ಬಂದ್ಕೊಂಡು ಮ್ಯಾಗ್ನಮ್ ಬಂದ್ಕೊಂಡು ಒಂಜಿ ಕಾಂಪಿಟೇಷನ್ ಆದುಂಡು. ಇದು ಯಾಕಾದ ಒಂದು 15 ಸಿನಿಮಾ ನಿಕ್ಲ ಮಾತ ಆಶೀರ್ವಾದ ತೆಲುಗು ಸಿನಿಮಾನ ಮಂತೊಂದುಲ್ಲೆ ಅದು ನಾಳೆ ಬಂದ ನಮಗೆ ಗರ್ಲ್ ಫ್ರೆಂಡ್ ನಮಗೆ ಎದೇ ಮೋಕೆ ಇರ್ತಿಲ್ಲ ಅಮ್ಮ ನಮಗೆ ತೂಪುನ ಮೋಕೆ ಬೇಕು అంటే ನಾವು ಬೇರೆ ಭಾಷೆದ ಪಿಕ್ಚರ್ ಎದ್ದ ತುಕ ನಾನು ತುಳು ಭಾಷೆದ ಪಿಕ್ಚರ್ ಫಸ್ಟ್ ತುಕ ಇದೇ ಬಂದ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶಕ್ಕೆ ಈ ಜನ ಎದುರು ಈ ಒಂದು ವೇದಿಕೆ ಅವಕಾಶ ಕೊಡಲಿಕ್ಕೆ ಮಾತ್ರ ಥ್ಯಾಂಕ್ ಯು ಸೋ ಮಚ್. ಎಡೆ ಅವಡೆ ಏನು ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾರೆ ಅದಕ್ಕೆ ಮಾತ್ರ ಆಲ್ ದಿ ಬೆಸ್ಟ್. ಓಕೆ ಥ್ಯಾಂಕ್ ಯು. ಈರಿನ ಕಟ್ಕೊಂಡಕ್ಕೆ ದುಂಪು ಒಂದು ಡ್ಯಾನ್ಸ್ ಮಾಡ್ಕೊಡೋದು ನಮ್ಮ ಶೆಟ್ಟರ್ಮಾಮ ಡ್ಯಾನ್ಸ್ ಮಾಡ್ಕೊಡೋದು ಬಣ್ಣಗಳು ಓಡಾಡೋದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಒಂದು ಡ್ಯಾನ್ಸ್ ಮಾಡ್ಕೊಡು. Hi, hello, namaskara, good morning to all the Magdalorians. You get that 92.7 big FM, Kerala 92.7 big FM. Yani the last hour is baat kundu kaandu puttu enna voice keludullara and Mangalore University and bodite and ella families bodite and all pendira in the crowd. That was wonderful. Thank you so much. And I love all the best. Thank you. Yes, Madhuri, all the best. And circus picture will theater with God. Thank you. Dance competition tour go.
ಶೈಲಜೆ ಮನೋಜೆ ದೇವಿಯವರು ಶೈಲಪುತ್ರ ಕನ್ನಡರು ಅಕ್ಷಮಾಲಾಜಿ ದೇವಿಯವರು ಬ್ರಹ್ಮಚಾರಿ ಚಂದ್ರಿಕೆ ಚಾರುವಲ್ಲಿ ಚಂದ್ರಿಕೆಯವರು ಚಂದ್ರಕಂಡ ವಿಶ್ವಪ್ರೇಮಿ
Let's rock. different forms they are taken. Awa mastu khusha. So itte enkle rajana saipin anchinta time. Diamond na kali minda na kle khusha. Baaki na kle judge saitte mara. Ayna na marta. Ay mande samay janna near kantukulla ininde. Ita magli battuna time enkle rajana. Ay magli agine gottuni. Jaya. So enkle experience the myth rajala. Actually mere ananya mere dura the place by the nimul by ita class the kathak class tondale she are 14 iruva varsha kathak train aate so
ಇಮಿಡಿಯೇಟ್ಲಿ ಕೇಂದ್ರ ಕೂಡಲೇ ಬರ್ತಾರೆ ಸರ್ ಹೆಂಗೆ ಮಸ್ತ್ ಎಡ್ ಅಪರ್ಚುನಿಟಿ ಹೆಂಗೆ ತೂವೋಡು ಒಂದು ಬಂದೆ ಯಾರು ಬರ್ತೇವೆ ಸೊ ಐಕರಿಗೆ ಮಸ್ತ್ ಥ್ಯಾಂಕ್ಸ್ ಬೊಕ್ಕ ಓಕೆ ಅನ್ನೊಂಜಿ ರಡ್ಡು ಪಾತ್ರಕ್ಕೆ ಹೆಂಗೆ ಬೊಕ್ಕ ರಿಸಲ್ಟ್ Hello everyone, how are you all? Okay, this is the first time I'm judging in South and it was amazing. All the participants, all the organizers have put an immense effort. So please, huge round of applause for everyone who's here. The audience was so enthusiastic. And I wish all the best to everyone, all the participants. ಗೈಸ್ ಇತ್ತೆ ಬತ್ತ ಹಾಸ್ಟೆಲ್ಗೆ ಪ್ರೋಗ್ರಾಮ್ ಮುಗಿದಿತ್ತು ಸಣ್ಣ ನನಗೆ ಆವಂದಿತ್ತು ನಾನು ಎಂಕ್ಲೆಗೆ ಹಾಸ್ಟೆಲ್ 8:30 ಮುಟ್ಟ ಮಾತ್ರ ಬರೋದೆಲ್ಲ ಹೊಡಿತೀನಿ ಅಂಚೆ ಇಂಕುಲ್ ಬತ್ತ ಪ್ರೋಗ್ರಾಮ್ ಮಸ್ತ್ ಲಾಯ್ಕ್ ಆದಿತ್ತು ಸ್ಪೆಷಲ್ ಪರ್ಸನ್ ಬರ್ಪೇರು ಬಂದಿತ್ತೆ ಅವನಿಗ್ಲೆಗೆ ಏನಂದು ಗೊತ್ತಾದಿಪ್ಪು ಅಂದ ರೂಪೇಶ್ ಶೆಟ್ಟಿ ಬೈದಿತ್ತೇರು ಮಸ್ತ್ ಖುಷಿ ಅಂಡಾರೆ ಎಂತೂದು ಸ್ಟೇಜ್ ಡ್ಯಾನ್ಸ್ ಪೂರ ಮಲ್ತೇರು ಡೈಲಾಗ್ ಪೂರ ಬಂಡೇರು ಮಸ್ತ್ ಖುಷಿ ಅಂದು ಡ್ಯಾನ್ಸ್ ಕಾಂಪಿಟೇಷನ್ಗೆ ಜಡ್ಜ್ ಅದು ಪ್ರಮೋದ್ ಆಳ್ವ ಬೈದಿತ್ತೇರು ಆರು ಪ್ರಮೋದ್ ಆಳ್ವ ಏರ್ಪಂಡ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ದ ಫಸ್ಟ್ ರನ್ನರ್ ಅಪ್ಪ ಆರು ಬೈದಿತ್ತೇರು ಅಂಚಾರೆಲ್ಲ ತುದು ಖುಷಿ ಅಂದು ಡ್ಯಾನ್ಸ್ ಮಾತ್ರ ಆಸಮ್ ಇತ್ತು ಮಾತಾಡ್ನಲ್ಲ ಒಂದೊಂದು ಡ್ಯಾನ್ಸ್ಲ ಮಸ್ತ್ ಶೋಕಿತ್ತು ಎಂಕಂದು ಮಸ್ತ್ ಖುಷಿ ಅನ್ತೋದು ನಿಕ್ಲಾಗ್ಲ ಆ ವೀಡಿಯೋಸ್ ತೋದು ಖುಷಿ ಒಂದೇನವೆ ಈ ವಿಡಿಯೋ ಇಷ್ಟ ಆದಿತ್ತನ ಲೈಕ್ ಮನ್ಪೋಡು ಶೇರ್ ಮನ್ಪೋಡು ಸಬ್ಸ್ಕ್ರೈಬ್ ಮನ್ಪೋಡು ಇನ್ನಿತ್ತ ಬ್ಲಾಗ್ನಿ ಅಂಗಡಿಗೆ ಏನು ಮಂತಂದಿಲ್ಲ ನೆಕ್ಸ್ಟ್ ಬ್ಲಾಗ್ ತಿಕ್ಕಕ ಅಡೆ ಮುಟ್ಟ ಬಾಯ್.